ಬಂಡೆ ಮಕ್ಕಂಡ ನನ್ನ ಮಗಟ ಒಕ್ಕ ಮರ್ಮಾಂಡ ಈ ಬೊಂಬೈದ ಊರು ನಿಖಲಿಗೆ ಬೊಚ್ಚಿ ನಮ್ಮ ಊರುಡೆ ಕುಲ್ಲುಗ ಬಂದು ಎನ್ನ ಪಾತ್ರ ಹೋಲಿಕೇರಿಗಳು ವರ್ಷ ಬರಲ್ಲ ಊರಿಗೆ ಬರ್ಪುಜೇರು ಈ ಪ್ರಾಯಡು ಎಂಟು ಮೊಗಲೆಂತುವರೆ 4 ತಿಂಗಳ ಬೊಂಬೈ ಬರೋಡ ಹಾಕೊಂಡು. ನಮಸ್ಕಾರ. ಈ ಇದಾದ ಬೇರೆ ಮಕ್ಕಳು ಓ ಕಂಪನಿದ ನಿನ್ನ ಗಾಡಿ ಮಲ್ಲ ಕೊಡ್ತಿರೋದು ನಿಕ್ಕ ಡ್ರೈವರ್ ಗಾಡಿ ಬಂದದ್ದು ఒక ಸೇಲ್ಸ್ ಮ್ಯಾನ್ ಅಂಚನೆ ಬಿಸ್ಕಿಟ್ ಚಾಕ್ಲೇಟ್ ಮಾರುದು ಎಲ್ಲ ಹೂವಾನದಾನಿ ಸಂಕರ ಸಂಬಳ ಕಟ್ಟಿಡುಂಡತ್ತ ಸಂಬಳಿಸಿ ಬಕದಾದ ತಮ್ಮ ಹೋಗಿರ್ತೀನ ಅಷ್ಟೇ ಕಮಿಷನ್ ತಿಂಗಳ ಇರುವ 25,000 ಹಾಕೊಂಡು ನನಗೆ ಒಂದು ಸಂಗತಿ ಮಾಡ್ಕೊಡಿಯ ಇತ್ತೊಂದು ನಾವು ತಡ್ಪದ ಲೆಕ್ಕಂತಿನ ಮೊಬೈಲ್ ಉಂಟಲ್ಲ ಆಯ್ತು ಉಡ್ಸಪ್ಪುಂಡತ್ತ ಹೆಂಗ್ ಗೊತ್ತೊಂದು ಮೇಲೆ ಬರ್ತೀನಿ ಕಲ್ಪನೆ ಇರುವ ಇರೋದು ಹಿಂಗ ಆಯ್ತು ದಾದ ಮಾತ್ರ ವಸ್ತುಲು ಬೋಡೊಂದು ಉನ್ನಾನಿ ಬರೆದು ಮಾಡಿಯನ ನಿಕ್ಕೊಂದ ಸುಲಭ ಹಾಕೊಂಡು ಒಕ್ಕ 4 ಅಂಗಡಿಯಲ್ಲಿ ಜಾಸ್ತಿ ತಿರುಗಲೆತ್ತ 4 ಸಂಪಾದನೆ ಜಾಸ್ತಿ ಹಾಕೊಂಡು ಬರ್ಬೇ ಇಷ್ಟೇ ಮಾತು ಫಿಲಿನ ಹರಿಸ ಎಂತಲ್ಲ ಎಲ್ಲ ಇದ್ದಿರ್ಬೋದು ರೈಲು ಬರ್ತಾರ ಬಸ್ಸು ಬರ್ತಾರ ಒಂದು ರೈಲುಡಿ ಬರ್ತೀನಿ ಹರಿಸ ಆ ರೈಲುದ ಕತೆ ಮೀನಿ ಕೇಂದ್ರದ ಅದು ರಾತ್ರಿ ರತ್ನಗಿರಿ ಸ್ವಲ್ಪ ರೈಲು ಬಂದಾಗ 25 ಜನ ಕಲುವೆರಿಯ ಓಣಿಗೆ ಮುಸುಕು ಬಾರ್ದು ಬೈಟು ಬಿಸತಿ ಬತ್ತೊಂದು ರೈಲು ಎತ್ತಿನ ಜನಗಳ ಮಾತ್ರ ಬಂಗಾರ ಬತ್ತೊಂದು ಬಲ್ತೇರಿಯ ನಂಕದ ಅವಸನ್ಯ ಒಲಿಯನ್ನ ಕೈತರೆ ಬತ್ತೆ ಯಾನು ಬಂಡೆ ಎನ್ನಡ ಒಂಜಿಗೋನಿಟ್ಟು ಬೆಲಕಾಯಿ ಉಂಟು ಒಕ್ಕೊಂಜಿಗೋನಿಟ್ಟು ಅರಿಂಡು ಬಂದು ಸೀಟ ಪೋಯಿ ನಮ್ಮಡ ನಡತ್ತುಜಿ ಕಾಲ ಬಂಡನ ದಾಲ ಬಂದಿದ್ಯಾ ఒక మూడు రంజలు జోకులు పుల్లలు ಮಾತ ಸೌಖ್ಯ ಹರಿಸ ಊರು ದುಮ್ಮದ ಲೆಕ್ಕ ಸುಖ ಇಜ್ಜಿ ಹರಿಸ ಬೆನ್ನಿದ ಬೇಲೆಗೆ ಜನನೇ ತಿಕ್ಕುಜೇರು ಎಗಿಲೆ ಕೌಬೇಲೆ ಮುದ್ದು ಬೇಕ ದಾದ ಗೊತ್ತುಂಡು ಮನೆಗೆ ಅಂಚ ಇಲ್ಲವೇನೆ ಮತ್ತೊಂದಿಲ್ಲ ನಿಕ್ಲಾಂಚಿನ ರೈತ ಮಂದಿ ಎತ್ತಿರಟ್ಟು ಎಂಬುದು ರುಪ್ಪು ತಿನ್ನುವುದಿಲ್ಲ ಇದ ಮೊನ್ನೆ ತಿನ್ನೋಡದ್ದು ಇಜ್ಜಿಯ ನನ್ನ ಮೊನ್ನೆ ತಿನ್ನೋದು ಇಜ್ಜಿ ಹರಿಸ ದಾಯ ಮಾಡಲ್ಲ ಇತ್ಯವುದಾದ ಚೈನದ ಕಾಸಿಗೆ ಹರಿ ಕೈಗೊಂಡಿಗತ್ತ ಸುದ್ದಿ ಸಾಮಾಜಿಕ ಮಾಧ್ಯಮಗಳು ಬಳಸೊಂದು ಆಂಡ ನಮ್ಮ ನಾಗರಿಕರಿಗೆ ಜಾಗ್ರತೆ ಮಾಡ್ಬೋದು ನಮ್ಮ ಜಾಗ್ರತೆ ನಮ್ಮ ಮಾಡಬಹುದು ಒಂದರಿಸ ಇದಾನಿ ಕಾಣಿಗಾಣಿ ಒಂದು ದಿನಿ ಇಲ್ಲಡೆ ನಿಕ್ಕು ಬುಡೆದಿನಿ ಚಾತ ಬಾಯಿಸಿ ಕೊಟ್ಟು ಜೊಲು ಜೋಡು ಅಂಚ ಮುಕ್ಕೋ ಸಿರಿಚಾ ವರ್ಕು ಹೋಕಂಡು ವೈದಿನ ಅಂದು ಬೇಜಾರು ಮಲ್ ಕೊಡ್ಚಾವ ಕುಸಾಲಿಗೆ ಪ್ರಾಯಡತ್ತ ಒಂಚೂರು ಕುಸಾಲ್ ಮಾಡ್ತೀನಿಯಾ ಇತ್ತಿನ ನಾಲು ಜೋಗುಲನೇ ತಂಗರೆ ಬಂಗ ಹಾಕಿಂದು ಕುಡಿಯರು ಧರ್ಮ ಮಗೆ ಬರ್ಚಿ ಯಾನು ಮಣ್ಣಿನ ಗಾತಿಗೆ ಎಕಡೆ ಬೈದೆ ಮಗ ಬಣ್ಣಗ ನಿಕುಲೇ ಇಲ್ಲಡಿ ಇಜ್ಜರು ಭಾಸ್ಕರೇ ಅಮ್ಮಿ ಓಲು ಗೊತ್ತೇರು ದೇವಸ್ಥಾನ
ಸಂಸಾರ ಮಾತ ಸೌಖ್ಯ ದಾದಾ ಮಲ್ಪನು ಬಂದಿಗೆ ನಿಗಲಿಗೆ ವರ್ಷ ಬರಲ ಅವರು ಕಾರ್ಡಿವರೆ ಆಪಜಿ ಈ ಪರ ಜೀವನ ಬತ್ತೊಂದು ಎಂಟು ನಿಗಲಿನ ತೂವರೆ 4 ತಿಂಗಳು ಬರ ಈ ಬೊಂಬೈನ ಊರಿಗೆ ಬರಡಾಕೊಂಡು ಈ ಸರಿ ಅಮ್ಮಿನ ಫೈನಲ್ ಇಯರ್ ಅಲ್ಲ ಕಲ್ತಿದಾರ ಮುಗಿಯೋಣ ಮಾಮ ಮಕ್ಕಳು ವರ್ಷ ವರ್ಷ ಊರಿಗೆ ಬರ್ತಾನ ಕಲ್ಲ ಯಾಪತ್ತುಂಡಲ್ಲ ಒಂದೇ ರಾಗ ಅಮ್ಮಿ ಎಲ್ಲಿ ಹೋಗ್ಬಿಡಲ್ಲ ಬಂಡಾರು ಬಾಲ ಮಲ್ಲಾವಡು ಬಣದು ಮಲ್ಲಾಯ ಬಕ್ಕ ಬಂಡ್ಪಾರು ಬಾಲನ ಕಲ್ತದ ಆವಡ್ ಬಂದು ನನ್ನ ಕಲ್ತದ ಬಕ್ಕ ಬಾಲದ ನೀ ಮದ್ಮೆ ಆವಡನ್ನು ಬಂದ್ಪಾರ ಧಾನ್ಯ ಅದ ಈ ಪರಬೇ ಸೈಪೇನ ಅಂದು 3 ವರ್ಷ ಬದುಕೋಣ ನನಗ ಬೇಕಕ್ಕ ನಿಮ್ಗೆ ಅಂಗಡಿ ಬರಲಿ ಸೀಟ್ ಎಕ್ಸಾಮ್ ಫಿಲಮ್ ಅಂತ ಬರಲಿ ಎಲ್ಲ ಬರ್ತೆ ಬರುತ್ತೆ ಅರಿಸ ಶಾಪ್ ಬಂತು ಬೋಲೆ ಚೂರು ಗೊತ್ತು ಓದಿದೆ ಗೊತ್ತೇನ್ರಿ ಯಾನೆ ಕಳ್ಬಂದು ಬೇಜಾರ ನಾ ಮತ ಅಲ್ಲೇ ಹುಷಾರಿಗೆ ಬರೋದು ಬರ್ತಾ ಬೆಲೆ ಮಾಮೂಲೆ ಕೈಕಾಡ್ಬೇಕು ಚಾಪತ್ ಅದು ಬೇಗ ಬರ್ಬೇಕು ಅಮ್ಮಿ ಎನ್ನ ಪುಲ್ಯದ ಕೈತ ಹೋಗ್ತಾ ಎಲ್ಲಿ ಬಿಟ್ಟಂದ ನಾನು ಯಕಾಡೆ ವೈದ್ಯ ಮಗ ಬಂದಾಗ ನಿಕ್ಲಿ ಎಲ್ಲ ಇಲ್ಲ ನಿಜ್ಜಾರು ದೂರ ಹೋಗ್ತೀನಿ ಮಾತಾ ಇದು ಶುಕ್ರವಾರವೇ ಅಂಚ ಯಾರ ಪಪ್ಪಲ ದೇವಸ್ಥಾನ ಹೋಗಿನಿ ಸಾದಿಡು ಹರಿಶಂಕರ್ತಿಗೆ ಪಪ್ಪ ಆರ್ಡನ ಪತ್ರ ಹೋಗಿನಿ ಅಜ್ಜೆ ಉರುಟು ಬಲ್ಲ ಎಕ್ಕಿರೋದು ಕನಕರು ನಿಕ್ಕು ಕಲೆಕಾಯಿ ಬಣ್ಣ ಮಸ್ತ್ ಇಷ್ಟ ಮಗ ಅಜ್ಜ ನಿಕ್ಕು ತುಲ ಕಲೆಕಾಯಿ ಬರ್ತದ ವೈದ್ಯ ಥ್ಯಾಂಕ್ ಯು ಅಜ್ಜೆ ಬೇಗ ಬೈದಾರಣ ನಾನು ಕಾಡಿನ ಮಸ್ಸೆಗಂದ ರೈಲು ವೈದ್ಯ ಮಗ ಬಂದಾಗ ಇಕ್ಲಿ ಎಲ್ಲ ಇಕ್ಲಾಡಿಜ್ಜಾಂಡು ಒಬ್ಬ ಅವು ಯಾನ್ಲ ಅಂದಿಲ್ಲ ದೇವಸ್ಥಾನ ಬಂದಿತ್ತ ಅಲ್ಲ ಪರೀಕ್ಷೆ ಕೈತಾಗ್ಲತ್ತದಿ ಅಂತ ಅನ್ನ ಹೊರಟಂಜಿ ಪೂಜೆ ಕಟ್ಟಾಗ್ಲತ್ತೀನಿ ಭಾಸ್ಕರ ನಾನು ಇಂಚ ಪಂಡೆ ಬಂದು ಬೇಜಾರ್ ಮಲ್ಪಾಡ ಮಗ ಈ ಯಾಕತ್ತುಂಡಲ್ಲ ಮಗಲ್ ಬಂದು ಬಿಕಲ್ಲ ಬಿರೌಡೆ ತೀರ್ಗುವ ಚೂರು ನಿನ್ನ ಅರಗದ ನಿತ್ತಾಂಡಲ್ಲ ಗಮನದಿಲ್ಲ ಅದಾಲ ಎಲ್ಲೇ ಬಾಲಕ್ಕೆ ನಾನೊಂದು 2 ವರ್ಷ ಕಲಿಂದ ಮದ್ಮೆದ ಪ್ರಾಯ ಬರ್ಕೊಲ್ಲ ಅದು ಅಲ್ಲಿ ಏತ್ ಬಲ್ಲಾಡಲ್ಲ ಎನ್ನ ಮಗಲಕ್ಕೆ ಬಪ್ಪ ಇತ್ತ ಇರುದುಲೆ ಇತ್ತಲ ಇಂಕಿ ಭಾಸ್ಕರ ಜಾಗೃತೆ ಬಣ್ಣ ಸಾಯಿದು ಯಾನಿರ್ನ ಮಗೆ ಬಂದಿನ ಓಕೆ ಅಂಚತ್ತೆ ಬಪ್ಪ ತುಂಬೆ ಅಂಚತ್ತುಂಬೆ ಈ ಗೊತ್ತಾನ ಯಾನೋದಿ ಚೊಟ್ಟೆ ಬಂದು ಯಾನ್ ಚೊಟ್ಟಾಡಲ್ಲ ಕಾರ್ ಬಾರಿ ಬಾರಿ ಮಲ್ಲೆಡ್ ಮಲ್ತೆ ನಾನ ಮಗ ಕುಸಾಲು ಅಪ್ಪ ಯಾನ್ ಚೊಟ್ಟಾರೆ ಒಂಜಿ ಕಾರಣ ಇರ್ಲಾದುಲ್ಲಾರು ಅಂದು ಪಪ್ಪ ಸರ್ಕಾರದಲ್ಲೂ ವರ್ಷ ಇಡೀ ಪೋಲಿಯೋ ಲಸಿಕೆ ಹಾಕಿಸಿ ಮಣ್ಣೊಂದು ಪೇರು ಅಂಡ ನಮ್ಮಲ್ಲಿ ಊರು ಕುರ್ಸೋದು ಬರಲಿ ಯಾನಿಕ್ಕೆ ಪುನದ ಇವ್ರು ಊರು ಕುರ್ಸೋದು ಮಾಡ್ತದೆ ನಿಂಕೊಂಚು ಪೋಲಿಯೋ ಲಸಿಕೆ ಮಾಡ್ತಾರನದ ಯಾರ ಮಾತಾಡ್ಲಕ್ಕ ಎಲ್ಲಿಗೆ ಲೆಕ್ಕದಿತ್ತು ಪಪ್ಪ ಅಂದು ಮಗ ಅವೆಲ್ಲ ಮಲ್ಲ ತಪ್ಪು ಆನಿ ಮಂದಿನ ಆ ಒಂಜಿ ತಪ್ಪುಡ್ದು ನಿನ್ನ ಜೀವನ ಇಡೀ ಲಗಡಿಕೊಂಡು ಮಗ ಮಾತು ನಿಕಲ ಮಾತ ಕೈ ಮುಗಿದು ಕೇಳುವೆ ನಿಕಲಿಗೆ ಏನು ಬೇಲತ್ತನಲ್ಲ ಅವನ್ ಮಾತ ಬದುಕಿದ್ದು ಆ ಸರಕಾರದ ಧರ್ಮಕ್ಕೂ ಪಾಡುನ ಪೋಲಿಯೋ ಲಸಿಕೆಯನ್ನು ನಿಕಲ ಜೋಕುಲಿಗೆ ಪಾಡಾಲೆ ಒಂಜಿ ವೇಳೆ ನಿಕಲು ಮದಲ್ಲಾಡ ನಿಕಲ ಜೋಕುಲ ಪರಿಸ್ಥಿತಿ ಎನ್ನ ಮಗ ಲೆಕ್ಕಾವು ಉಂಗೆನ್ನ ವಿನಂತಿ ನಿಕ್ಲೇಡ ಪಪ್ಪ ಇದೆಲ್ಲ ಬೇಜಾರು ಮಾಡ್ಬಿಡ್ತಿ ಬಲೆ ನಮ್ಮ ಇಲ್ಲದ ಒಳಗೆ ಬಲಿ ಶಾಬಾರ್ಕ ಪುರ ತಿಂದಿಯಲ್ಲ ಬಂದಿದ್ದೆ ಅಮ್ಮಿ ಬಿದೈದ ತಿಂದಲ್ಲ ಆರೋಗ್ಯ ಹಾಳಾಕೊಂಡು ಈತ ಸಾರ ಜನ ಬಿದರ್ಕ ತಿಂಡಿ ತಿಂತಾರೆ ಅಪ್ಪನ ಮತ್ತೆ ನಾನು ಆಸ್ಪತ್ರೆ ಇಲ್ಲರ ಇರ್ಲದ ಹಳ್ಳಿ ಲೆಕ್ಕ ಓಕೆ ಎಂಟು ಕೊಡ್ಪಾಡು ಪಪ್ಪ ಬೇಗ ಬಲೆ ಲೇಟ್ ಆಡು
ಶಂಕರ್ ಬರ್ದಿಲ್ಲ ಈ ಆನಂದ್ ಬಲ ಮಲ್ಲೇಜಿ ಪಪ್ಪ ಯಾನ್ ಮುರ್ತೆ ಬರ್ಬೆ ಯಾನ್ ನನ್ನ ಬಾಲ್ಯನ ಎಂತ ಇಂತ ಬಾಲ್ಯನೇ ಈ ಕೆಲಸ ಮಾಡ್ತು ಬೇಡ ಶಂಕರ್ ಬರ್ತಾನೆ ಓಕೆ ಪಪ್ಪ ಬೇಬಿ ಬೇಬಿ ಇದು ಲೇಟ್ ಆಗಿದೆ ಬರ್ಬೇಕಾ ಬಾಯ್ ಅಮ್ಮ ದೇವರ ಸೆಕೆನೆ ಈ ಬೊಂಬೈಡು ವಾಹನ ಮುನಿದ ಸೆಕೆಪ್ಪ ಇಲ್ಲದುಲ್ಲದು ಚೂರು ಪುಲ್ಲನ ಪೂಜೆಗಂತೆ ಆಯ್ತು ನಮ್ಮ ಊರೇ ಆವಲಿ ಇಲ್ಲದುಲ್ಲಾಡು ಸೆಕೆಂಡ ಹೋದು ಮರದ ಬಿಟ್ಟುದಾಡಲ ಚೂರು ಜಪ್ಪುಲಿ ಮೂಲು ಓಲುಂಡು ಮರ ಕೋಲ್ಪತ್ತುಂಡಲ ಮಲಮಲ್ಲ ಕಟ್ಟನೊಲೆ ಆಯ್ತು ಅಡಿಗೆ ಮೀನು ಹೋದು ಜತ್ತಂಡ ಹೋಯ್ತ ನಿತ್ತರದು ಗಜ ದಪ್ಪೆ ಇರೋದು ಕಂಡ್ರೆ ಆ ಪೂಜೆಗಂತೆ ಅಂಡಲ ಇಲ್ಲದುಲ್ಲ ಇದು ಬಂದು ಒರಿಯ ಪಾತೆ ಅಂದುಲ್ಲ ಮಗ ಎಕಡೊಂದು ಚೂರು ಪಿದೆ ಹೋಗುತ್ತೆ ಅದ ಗೊತ್ತಿ ಪೊಣ್ಣು ಅದಲ್ಲ ಆತಿಗೆ ಹೋದು ಪಾತೆ ಒಂದುಲ್ಲಲು ಅಜ್ಜರೇ ಫೋನ್ ಮಾಡ್ತಾರೆ ಇಜ್ಜಾನ ಮಗ ಫೋನ್ ಇಜ್ಜಾನ ಸರಿ ಕೂತೆ ಅಪ್ಪಟ ನೋಟದ ಕೊಡು ಹೌದಾದ ಮಗ ಹೊಸತ್ತು ಆ ಹೊಸ ದತ್ತಜ್ಜ ತುಂಬೆ ಇತ್ತು ಅಣ್ಣಗ ಈ ಅಜ್ಜನ ಪಾತ್ರವನ್ನು ಯಾನ್ ಇಷ್ಟ ಬರ್ತದೆ ಓಕೆ ಶ್ರುತಿ ಬಾಯ್ ಅಜ್ಜ ಹೊಡೆತಾಗ ಮಗ ಓಕೆ ಆಯ್ ಪಂಡ ಯಸ್ ಹಾಯ್ ಬಂದಿನಿ ಅಜ್ಜ ಓ ಅಂಚನಾ ನಮ್ಮನ್ನು ಜರಿಸಿದೆ ಮಗ ಬೆಟ್ಟದ ಫ್ಯಾಷನ್ ಅಜ್ಜ ನೀನು ಎಂಚ ಪಾಡಿದ ಮಗ ಅದು ಪಾಡಿನತ್ತು ಮೇಕೆ ಕೊಲ್ಲದಿನ ನಿಗೋಡಿದ ಫ್ಯಾಷನ್ ಅಜ್ಜ ಫ್ಯಾಷನ್ ಅತ್ತು ನಮ್ಮ ದೇಶಡು ವೈಟ್ ಕಮ್ಮಿ ಆಂಡಲ್ಲ ಕುಂಟು ಬಜ್ಜಿ ಕಮ್ಮಿ ಆಗ್ತುಚ್ಚಿ ಮಗ ಆಂಡ ನಿಕ್ಕಲು ಅವಿನ ಪಾಡಲ್ಲ ನರ್ಗುವರು ಪೇಸನ್ಗೆ ಪೇಸನ ಅತ್ತು ರೇಸನ ನಿಗೋಡಿದ ಲೋಕಡಿ ಚಿತ್ತಿನನೇ ಫ್ಯಾಷನ್ ನಡಪುನ ಅಜ್ಜ ಇತ್ತೆ ಏನ್ ಫುಲ್ ಡ್ರೆಸ್ ಪಾಡ್ರೆ ಪಂಡೆಗೆ ವರ ಒಂದು ಮಗ ಈ ಬೇಸನ್ಗಳ ರೇಸನ್ಗಳ ದಾದ ವ್ಯತ್ಯಾಸ ಮನೆಗೆ ಈ ರೇಸನ್ಡು ತೂಕ ಕಮ್ಮಿ ಪೇಸನ್ಡು ಕುಂಟ ಕಮ್ಮಿ ಮಂಡಿಲಕ್ಕ ನಿನ್ನ ಪುದರ್ ದಾದ ಮಗ ಅನಗ ಆನಗತ್ತು ನಿನ್ನ ಪುದರ್ ನೇಮ ಎನ್ನ ಪುದರ್ ಅನಗ ನಾನು ಏನು ಸನಗ ಆನಗನ ಪೋನಗನ ಇತ್ಯದ ಕಾಲದ ಜೋಕುಲಿನ ಇಂಜಿ ಸಾವುದ ಪುದರಿಯ ಆನಗ ಗ್ರೀಸ್ಮ ಜಿಮ್ಮಿ ಡುಮ್ಮಿ ಅಯ್ಯೋ ದೇವರೇ ಕಾಲ ಕೆಟ್ಟದಪ್ಪ ಎಷ್ಟು ದಿನ ಗಂಡ ಮಸ್ತು ಕಾಮಿಡಿ ಉಂಟೆ ಏ ಜಾಗ್ರತೆಗೆ ಹೇಳ್ಬೇಕಾನಪ್ಪೆ ಪೆತ್ತು ಎನ್ನ ಪುದರ್ ಬಾಬು ಬಾಬು ಅಜ್ಜರ ಅವ್ ಗಣಪತ್ ಗ್ರ್ಯಾಂಡ್ ಪಂಡ ಅಜ್ಜರ್ ಬಂದ ಅರ್ಥ ಅತ್ತು ಈಗೆಲ್ಲ ವಾನ ಮುನಿದ ವಾಸನೆಯ ಕೊಂಜಿಲ ಅರ್ಥ ಪೂಜಿ ಸಾರಿ ಅನಗ ನಾನು ತಿರ್ಗಾರೆ ಬರ್ಪೂಜಿ ಇಂಕ ಪಿದೈ ಪೋಡಾಂಡ ಪಪ್ಪಡಕೇನು ಅಂಡ ಫಿಲ್ಮ್ ಆ ಕೇಂಡಲ್ಲ ಕೂಡ ಏನು ಶ್ರುತಿ ಇದಾನೆ ಪ್ರೈಮರಿ ಸ್ಕೂಲ್ದ ಸ್ಟೂಡೆಂಟ್ಸ್ ಲೆಕ್ಕ ಮಾಡ್ಬೇಕಲ್ಲ ಪಪ್ಪನ ಕೇಳೋರು ಅಮ್ಮನ ಕೇಳೋರು ದಿಸ್ ಇಸ್ ಅವರ್ ಲೈಫ್ ಹಿಯರ್ ವೈ ಯು ಡಿಪೆಂಡ್ ಆನ್ ಯುವರ್ ಮಾಮ್ ಅಂಡ್ ಡ್ಯಾಡ್ ಸ್ಟುಪಿಡ್ ಇಷ್ಟ ಜನಗ ಎಂಕೆ ನಮ್ಮ ಪಪ್ಪನ ಆಸೆನೇ ಮುಖ್ಯ ಯಾ ನಕ್ಲೇನ್ ಬೇಜಾರ್ ಮಾಡ್ಬಾರೆ ಎಂಕಿಷ್ಟ ದಾದ್ರೆ ಶ್ರುತಿ ಇದಾನೆ ಏನ್ ಸ್ಕೂಲ್ ಲೆಕ್ಕ ಮಾಡ್ಕೊ ತುನಾ ಒಂದುವೇ ನಮ್ಮ ಎಂಜಾಯ್ ಮಾಡ್ಕೊಂಡ ಟೈಮ್ ಇಷ್ಟೇ ಎಂಜಾಯ್ ಮಾಡ್ತಿದ್ದೀರ ಅಂದಾಗ ಕೈಯಪ್ಪ ಮಾಡ್ಕೊಂಡು ಪನು ಹೊರ ಮದ್ನಾಡು ಕಂಡನೆಲ್ಲ ಸೇರಿ ಬಕ್ಕ ನಮ್ಮ ಪೂರ ಕನ ಪುಲ್ಲ ಕನ ಅದೇ ಬರೀ ಅನಗ ಎಂಕೆ ನಮ್ಮ ಪಪ್ಪನ ಆಸೆನೇ ಮುಖ್ಯ ಯಾನ್ ಕಲ್ತಿದ್ದು ಮಲ್ಲ ಜನ ಅವರು ಎನ್ನ ಪಪ್ಪಗೆ ಯಾನ್ ಆಸರೆ ಅವ ಈ ಬೋಲ ಐ ಆಮ್ ಸಾರಿ ಓಕೆ ಈ ಒಂದುವೇ ನಾಲ್ಕು ಹೊಡೆತ ನಡುಕ್ ಸೈಡ ನಮ್ಮ ಮಾತ ಆಸೆ ಅಂತ ಮನಸ್ಸು ಕಲಿತು ಒಂದು ಕೊರಗೊಂದು ಬಿಡ್ಲ ಅಮ್ಮಿ ಪಪ್ಪ ಆದಮ್ಮ ಆಲೋಚನೆ ಮಾಡ್ತಾರಲ್ಲ ಕಾಲೇಜಿ ಪಪ್ಪ ರಿಸಲ್ಟ್ ಬೇಕಲ್ ಬರ್ತಡದೆ ಐಕಿದ ಆಲೋಚನೆ ಮಾಡ್ತಾರ
ಯಾವ ಜಾಸ್ತಿ ಬರೋದು ನೋಡಿ ಇದು ತೊಟ್ಟೆ ಬೇರೆ ಕೊತ್ತೊಂದು ಬಲಿ ಇಲ್ಲದಾದ ಕಿರಿಕಿರಿ ಇಲ್ಲ ಮತ್ತೊಂಚೂರು ಪುಲ್ಲೆ ಅಲ್ಲ ಬಂತು ಜೈ ನಿಮಗೆ ಪರಿಹಾರ ಬೇರೆ ಕೊಡ್ತೀಜಿ ಓ ದೇವರೇ ಎಂತ ಬಾರಿ ನನ್ನ ಬೇರೆ ಕೊಡ್ತಿದ್ದಾನ ಬಟ್ಟೆ ಬೇರೆ ಮಾಡಿ ಅಮ್ಮಿ ಸಾಲೆ ಸೀದೆಲ್ಲ ಬರ್ಬುದಲ್ಲ ಈ ಒಂದೇ ದಿಕ್ಕಿನ ಮನೆ ಬಂದ ಕುಲ್ಲುದುಗ ಮಾಮನ್ನ ಈ ಅಮ್ಮಿನ ರಿಸಲ್ಟ್ ದಾದಾತನ ದೇವರೇ ಗೊತ್ತು ಅಕ್ಕಿದಾಯಲಾಗದೆಪ್ಪುನು ಅಲ್ಲಿ ಬರುವುದಿಲ್ಲ ಮಾಮನ್ನ ಏತು ಮಾಡ್ಬೇಕು ಕಾಲೇಜಿಗೆ ಫಸ್ಟ್ ಬರ್ತದೆ ಕೊಲತ್ತೆ ಎಲ್ಲ ಕಥೆನೆ ಅದು ಅಲ್ಲಿ ಪಾತಾದ ಸಾಬಿಸಿರಿ ಇಲ್ಲ ಬರ್ತನ ಯಾವ ಬಂಪಿನ ಬದಲು ಅಲ್ಲಿ ಏಳು ಮಾತು ಗೆದ್ದುಕೊಳ್ಳೋದಕ್ಕೇನು ಮತ್ತ ನಿಕ್ಕುಂಡತದೆ ನಿಕ್ಕ ಪಚ್ಚಿ ಗೊತ್ತಲೇ ದರ್ಪುರ ಮಾಡಿದೆ ಅಲ್ಲ ಅದು ಗೊತ್ತಲ್ಲ ಕಾಲ ಮಸ್ತ್ ಮಂಡಿ ಬೆಚ್ಚೋಡಲ್ಲ ಮಗ ಒಯ್ದು ಮಿನಿ ಆಯನದೆ ನೀರ್ ದಾದೆ ಮಾಮನ್ನ ಆಲೇಕ ಬೈಲಾಗ ತುಕ ಮಗ ಮಾತು ಕಾಡ್ಕೊರು ಪಪ್ಪ ಪಪ್ಪ ಒಳ್ಳೆಯರು ಮಾತು ಕಾಡ್ಕೊರು ಇಚ್ಚಿ ಪಪ್ಪ ಬರು ನಾನು ಆರೆಡನೆ ಕೊಡ್ಕ ನಾನೇ ನನ್ನ ಮಕ್ಕಳು ಬಾರಿ ಬೇಜಾರಿಲ್ಲ ದಾದನ್ ಮಗ ಅಡಿಗೆ ನಿನ್ನ ರಿಸಲ್ಟ್ ಅದ ಏತ ಮಾತು ಬರ್ತದೆ ಮಗ 99% 99% ನನ್ನ ಮಗನಿಗೆ 99%. ಪಪ್ಪ ಇನ್ನ ಪುಲ್ಲಿಗೆ 99%. ಅವ್ರು 90 ಸ್ವಲ್ಪ ಪರ್ಸೆಂಟ್. ನಿನ್ನ ಮಗನಿಗೆ ಪುಲ್ಲಿಗೆ ಎಕ್ಸಾಮ್ ಬಿಡಿ ಸ್ವಲ್ಪ ಪರ್ಸೆಂಟ್ ಮಾರ್ಕ್. ಹರೀಶ ಮಗನಿಗೆ 99%. ಬೇಬಿ ನಮ್ಮ ಬಾಲಿಗೆ 99%. ಅಮ್ಮಿ ಮಸ್ತ್ ಖುಷಿಯಾನ ಮಗ. ಇದಕ್ಕೆ ಉತ್ತರ ಕೊಡಿದ್ದೀನೆ ನನ್ನ ಆಟಲೇನ ನಿಮ್ಮ ಕುಶಲ ಪ್ರಕಾರ ಬದಲಿಗೆ ದಾದ ಮಾತಾಡೋದಿಲ್ಲ ಈ ಎರಡು ಮಾತಾಡೋದಿಲ್ಲ ಅಂತ ಗೊತ್ತು ನನಗೆ ಗೊತ್ತುಂಟು ತನ್ನ ಸ್ವಾರ್ಥವು ಕೂಡ ಆದರೂ ತನ್ನ ಮಗಳನ್ನು ಒಂದು ಮಷೀನ್ ಲೆಕ್ಕ ತೂಯಿನ ಒಂದು ಸ್ವಾರ್ಥ ಅಂಗಡ ಮಾತಾಡೋದಿಲ್ಲ ಮಾತಾಡು ಪಪ್ಪ ಮಾತಾಡು ಅಮ್ಮಿ ಮಾತಾಡು ಪಾತಿರುವೆ ಯಾಕೆ ಪಾತಿರುವೆ ಏಕ ತುಂಡಲ್ಲ ಓದು 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 ಬಿಟ್ಟು ದಾದ ಮಾತಾಡ್ಬೇಕು ಇದು ಹುಲ್ಲೋಡಾಂಡ ಇರಡಿಕೆ ನೋಡು ಹುಂತೋಡಾಂಡ ಇರಡಿಕೆ ನೋಡು ತಿನ್ನೋಡು ಸಿಪ್ಪೋಡಾಂಡ ಮಾತೇ ಇರಡಿಕೆ ನೋಡು ಕಾಲೇಜಿಗೆ ಇನ್ನೊಟ್ಟಿಗೆ ಹೋಗು ದೇವಸ್ಥಾನವು ಇನ್ನೊಟ್ಟಿಗೆ ಹೋಗು ಓಡಿ ಹೋಟಲು ಇಲ್ಲಿ ಒಟ್ಟಿಗೆ ಹೋಗು ಎಕ್ಕೊಡಲು ಪೋಯಿಸಿ ಎಂಕ್ ಇಷ್ಟಪಟ್ಟಿರಕ್ಕ ಅಂಗಿ ಗುಂಟು ಪಡರಿಸಿ ಎಂಕ್ ಇರುವ ವರ್ಷ ಪ್ರಾಯ ಇನಿ ಮುಟ್ಟ ಸಿನಿಮಾ ಥಿಯೇಟರ್ ಇಂಚ ಉಂಟು ಬಂದು ತೂತುಜಿ ಪಪ್ಪ ನನ್ನ ಕಾಲೇಜ್ ಅಪ್ಪಲಿಂದು ಮಕ್ಕಳ ಮಕ್ಕಳು ಇಲ್ಲಿ ಬಿಟ್ಟು ಕಾಲೇಜ್ ಬಿಡ್ತು ಇಲ್ಲಿ ಅಮ್ಮ ಪಪ್ಪ ಅಜ್ಜಿ ಒಮ್ಮೆ ಬಿಟ್ಟು ಲೋಕದ ಪರಿಚಯನೇ ಇಜ್ಜಿ ಪಪ್ಪ ಒಂದು ಈರ್ನ ಕಾಲತ್ತು ಒಂದು 5G ದುನಿಯಾ ಎಂಕಲ ಎಲ್ಲನೇ అయినా ಆಸೆ ಆಕಾಂಕ್ಷలు ಉಂಟು ಮಾತಾಡ್ಲಕ್ಕ ಫ್ರೆಂಡ್ಸ್ ಮಕ್ಕಳೊಟ್ಟಿಗೆ ತಿರುಗಾಡಬೇಕು ಎಟ್ಟೆಟ್ಟೆ ಅಂಗಿ ಗುಂಟು ಪಾಡೋದು ಚಿತ್ತಿ ಮಸ್ತ್ ಆಚರಣೆ ಪಪ್ಪ ಅಡೆ ಇರೆಗೆಲ್ಲ ಆಸೆ ದಾದ ಅಂದ್ರೆ ಗೊತ್ತಾಯ್ತು ಇರೆಗೆ ಕೊಡ್ತೀನಿ ಈತೆ ಫಸ್ಟ್ ರ್ಯಾಂಕ್ ಪಪ್ಪ ಇರೆನನ್ನು ಮಗಳ ಲೆಕ್ಕ ತೂಜಾರು ಒಂದು ಮಷೀನ್ ಲೆಕ್ಕ ತೂಜಾರು ಪಪ್ಪ ಶಬಾಷ್ ಮಗ ಜೀವನಡು ತನ್ನ ಮಗಳಿಗೆ ಬೋತಾದ ಸರ್ವಸ್ವನ್ನ ತ್ಯಾಗ ಮಂತಿನ ಪಪ್ಪಗ ಎಡ್ಡ ಪಟ್ಟ ಕೊರಿಯ ಪಪ್ಪ ಈ ಮನಿಪ್ಪರೆ ಬಲ್ಲಿ ಭಾಸ್ಕರ ಈ ಮನಿಪ್ಪರೆ ಬಲ್ಲಿ ನಿನ್ನ ಮಗಲು ಬಾಯಿ ಬಸ್ತಿ ಲೆಕ್ಕ ಪಾತನ್ನಾಗ ಈ ಮನಿ ಬಂದು ಕಿದಿಕೊಂಡು ಕೇಳತ್ತ ನನಗೆ ಅನ್ಪಾತಿರ್ವೆ ದಾದ ನಿನ್ನಮ್ಮೆ ಸ್ವಾರ್ಥಿ ಅತ
ಅಂದು ಆಯ ಸ್ವಾತಿ ತನ್ನ ಮಗನ ಭವಿಷ್ಯಕ್ಕೆ ಬೋಡಾದು ಆಯ ಸ್ವಾತಿ ಆಯೆ ಓಲ ಅಲ್ಲಿಡಿಸಿಲ್ಲ ತನ್ನ ಮಗನ ಭವಿಷ್ಯ ಹಾಳಾದ್ರು ಬಂದು ಮುಂಬೈದ ಊರಿಗೆ ಬಂದಿ ರಾತ್ರಿ ಪಗಲು ತೂವಂದೆ ದುಂಬು ಗಾಳಿ ಬಸ್ಸ ಎಲ್ಲಂದೆ ಮುಂಜಿ ಬಿಲ್ಡಿಂಗ್ ತಿತ್ತು ವಾಚ್ಮ್ಯಾನ್ ಮೇಲೆ ಮತ್ತೊಂದಲ್ಲಿ ವಾಚ್ಮ್ಯಾನ್ ಬೇಲೆ ಅಲ್ಲ ಆಗಿನ ಮುಂಬೈ ಮಲ್ಲ ಕಾಲೇಜಿನ ಕಲ್ಪಾಯಿ ಲೆಕ್ಕ ನಿನ್ನ ಅಮ್ಮನ ಆರೋಗ್ಯ ಸರಿಚ್ಚಿ ಆಯುರ್ವೇದಿಕ್ ಚೊಟ್ಟೆ ಈ ಕೈಗಾರ ಮತ್ತೊಂದು ಬೆಳಿನ ನಿನ್ನ ಅಮ್ಮನ ಸ್ವಾರ್ಥ ಪಡ್ಡದ್ದಯಿ ಮರ್ಲೆ ನಮಗೆ ಮರ್ಲೆ ತನ್ನ ಮಗಳಿನ ಮಾತ್ರ ಕೊಡ್ತು ತನ್ನ ಮಗಳಿನ ಭವಿಷ್ಯಕ್ಕೆ ಬಾಳಾದು ಕನಗಟ್ಟಿಯೇ ಅಲ್ಲಿರ್ದೆ ತನ್ನ ಕತ್ತಲದ ಜೀವನ ಸ್ವಲ್ಪ ಅಪ್ಪಳ ಬಂದಿಯೇ ಅತ್ತು ಅಕ್ಕಮ್ಮನ ಕೆಳಗಡೆ ಜೋಗ್ಲಿಗೆ ದ್ಯಾಗ ಅತ್ತಾಪುಜಿ ಏನದಪ್ಪ ನಿನ್ನ ಪಪ್ಪ ನಿನ್ನ ಮೋಕೆ ಮಕ್ಕುಜೇರ್ ಮಾಡಿದ್ದು ಪಪ್ಪನ ಮೋಕೆ ತೋಜಿಜಿ ಮಗ ದಾಯ ಪಂಡ ನಿಕ್ಕ ಬೋಡುತ್ತಿನ ಮಾತ ನಿನ್ನ ಅಪ್ಪಡ ನಿಕ್ಕೊಂಡು ಅಂಚಲಿಕ್ಕೆ ಅಪ್ಪ ಪಂಡ ಮಸ್ತ್ ಮೋಕೆ ಜೋಕಲಿನ ಭವಿಷ್ಯಕ್ಕೆ ಬೋಡದು ದಿನಾಲ ಪ್ರಾರ್ಥನೆ ಮಾಡ್ತು ಅಪ್ಪ ಅಂಡಲ ಅಕ್ಕಲಿನ ಭವಿಷ್ಯಕ್ಕೆ ಬೋಡದು ದಿನತ್ತ 24 ಗಂಟೆಲ್ಲ ಬಲ್ಲ ಬಡ್ಕಿನ ಅಮ್ಮೆ ಮಗ ಅಮ್ಮೆರ ಬಗ್ಗೆ ಕವಿಲ ಕವಿತೆ ಬರೆದಿಚ್ಚೆ ಅವಿನು ಅಮ್ಮೆಲ ಬರೆದಿಚ್ಚೆ ಲೋಕಡು ಮಾತ ಪಪ್ಪನ ಕುಲಿ ಚೆನೆ ಮಗ ಲೆಕ್ಕಂತಿನ ಈ ನಿನ್ನ ಪಪ್ಪನ ಸ್ವಾತಿ ಮಾಡದಲ್ಲಿ ನಿನ್ನ ಜನ್ಮ ಪಪ್ಪ ಅಲ್ಲಿ ನಾಯಿ ನಡ್ಕೊಂಡು ಪಪ್ಪ ಅಲ್ಲಿನ ದಾರ ತಪ್ಪಿಚ್ಚಿ ಅಲ್ಲಿನ ಪಕ್ಕಿ ತಲಕ ಪಂಜರಡು ಪಾಡಿಯೇ ಅಲ್ಲಿನ ಆಸೆ ದಾದು ಪಂಡಿ ಕೆಂಜಿ ಎನ್ನ ಮಗಲ್ ಅಮ್ಮಿ ಪಂಡು ಅಧಿಕಾರ ತೋಜಾಯ ಅಮ್ಮಿ ಇಲ್ಲಿ ಪುನಗ ಯಾನೆ ಎಮ್ಮಿಕೊಂಡಿದ್ನ ಯಾನೆ ತಿನ್ಕೊಂಡಿದ್ನ ಎನ್ನ ಕಿಡಿ ಬೇಳೆ ಬತ್ತಿ ನಡ್ಕೊಂಡಿದ್ನ ಆ ಅಮ್ಮಿಗೆ ಎನ್ನ ಮಲ್ಲ ತಪ್ಪಾಂಡಿ ಇಂಕೆ ಮಾಪ್ ಮಲ್ಕು ಮಗ ಇಂಕೆ ಮಾಪ್ ಮಲ್ಕು ಇನ್ನ ಜೀವನದ ಇರುವ ವರ್ಷ ಯಾನ ಹಾರನಂತೆ ನನ್ನ ನಿನ್ನ ಜೀವನ ನೀ ಕೆಂಚ ಬಡಂಚ ಬದುಕಲ ಜೀವಲೆ ಈ ಚೊಟ್ಟೆ ನಿನക്ക് അമ്മയെന്ന് പണ്ട് നാച്ചു കാക്കുണ്ടാണ്ട ഞാൻ ഇന്ന് അമ്മ പണ്ട് 7 കിലോ ಅಂತಾರಾಷ್ಟ್ರೀಯ ಕಂಪನಿ ಬಲ್ಲ ಬಯಲತ್ತಿಕ್ಕಳು ಬಡಮತದಲ್ಲಿ ಕಲ್ತಿನ ಶ್ರುತಿ ಇತ್ತವೇನು ಮದತ್ತರು ಪೂರ್ವದ ತುಳುನಾಡ ಸಂಸ್ಕೃತಿ ರೀತಿಯ ಶ್ರುತಿ ಇನಿತ ದಿನ ವಿದೇಶಿ ಸಂಸ್ಕೃತಿಗೆ ಬಲಿಯಾದ ತನ್ನ ಲೈಫ್ ಮಸ್ತ್ ಎಂಜಾಯ್ ಮಾಡ್ತಂದಿಲ್ಲ ಫ್ರೆಂಡ್ಸ್ ಪಾರ್ಟಿ ಕ್ಲಬ್ ಡೇಟಿಂಗ್ ಬರೋದು ತಿರುಗಲು ಬೋಲ್ ಅಮಲ ಸೇವನ ಮಲ್ಪನ ಆಣುವ ಜವಣ್ಯರ ಸಂಗಲ ಮಲ್ಪೋಲ್ ಮಗಳ ನಡವಳಿಕೆಯನ್ನು ತೋದು ಭಾಸ್ಕರ ತೂಪುರ ಕುಲದಲೆಗೆ ಮಲ್ಪು ಇಂಚ ಮಾತ ನಡೆದೊಂದು ಪುನಗ ಒಂಜಿ ದಿನ ಪ್ರಯಾಣ ಎಂಚಾಂಡು ಊರು ಮತ್ತೆ ಇಲ್ಲದ ಎಂಚುಲ್ಲೇರು ನಾನು ಸೌಖ್ಯ ಮಗ ಎನ್ನ ಪ್ರಯಾಣದ ಎಡ್ಡೆಡಾಂಡು ನಮ್ಮ ಪೂರ ಸಂಸಾರ ಆತ ಸೌಖ್ಯ ಬೊಕ್ಕ ಭಾಸ್ಕರ ಎಂಚೊಲ್ಲೆ
ಒಕ್ಕ ನಿನ್ನ ಅಮ್ಮಿಯ ಕಾರ್ಬಾರ್ ಏಳು ಜನ ಆರ ಸೌಖ್ಯ ಮಾಮಣ್ಣ ಅಂಡ ಆನಿದ ದಿನೋದಿಂಚಿ ಒಮ್ಮೆರೆಗಳ ಮಕ್ಕಳಿಗೆಲ್ಲ ಪಾತೆರೆ ಕಟ್ಟಿಂಚಿ 3 ವರ್ಷ ಅಣ್ಣ ಆರ ಅರ್ನಾತಿಗೆ ಆಲ್ ಅರ್ನಾತಿಗೆ ಈ ಇಲ್ಲದ ಖುಷಿ ಮಾಯಾದ ಕೂತಳು ಮಾಮಣ್ಣ ಅಂದಿದೆ ಬೇಬಿ ಈ ಆನೆ ಬಂತ ಮಗನ ಕಲ್ತದಾದ ನಿಂಗೆ ಹೊಸ ವರ್ಷಲ ಊರಿಗೆ ಬರ್ತಂದು ಇತ್ತೆ ಎಲ್ಲ ಕಲ್ತದಲ್ಲ ಅಂದು ಅಲ್ಲಿಗೆ ಬೇಗ ತೆಗೆದಲ್ಲ ಅಂದು ಇತ್ತೆ 3 ವರ್ಷ ಏಳು ಸತಿ ಊರು ಬರ್ತಲ್ವೇ ಅಂದು ಮಾಮಣ್ಣ ನೀರು ಪಲ್ಪಿನ ಸರಿ ಮುಳ್ತ ಅವಸ್ಥೆ ಇಂಕು ಮಾತ್ರ ಬರ್ತದೆ ಅಂದು ಮಗ ನಿಂಗೆ ಅರ್ಥ ಹಾಕೊಂಡು ಇದಾಲ ಮಂಡ್ಯ ಬೆಚ್ಚ ಮಲ್ಕೊಡ್ಸಿ ದೇವರು ಉಳ್ಳೇದ್ರೆ ನಮ್ಮ ಜನ ದೈವ ದೇವರು ಉಳ್ಳೇರತ್ತ ಪೂರ ಸರಿ ಹಾಕೊಂಡು ಅಮ್ಮ ಅಮ್ಮ ದಾದ ಮಗ ದಾದಾಡು ಪಪ್ಪ ಒಳ್ಳೆಯರು ಆರ ಕೆಲಸ ಹೋಗ್ತೇನೆ ಬನ್ನಗ ರಾತ್ರಿ ದಾದಂಡಲ ಬೇಲೆ ಇತ್ತನ ಹಾ ಬೇರೆ ಇತ್ತು ಇನಿಯನ್ನ ಫ್ರೆಂಡ್ಸ್ ಅಂಕಲು ಇಲ್ಲ ಬರೋದಿಲ್ಲ ಇಂಕ ಮಸ್ತ್ ಬೋಡಪ್ಪಿನ ನನ್ನ ಬಾಸ್ ಮಕ್ಕಳ ವಿಷಯ ಪಾತ್ರ ಇಲ್ಲ ಬರೋದಿಲ್ಲ ದಾದ ಮಗ ಮದುವೆನ ಒಂಜಿ ವಿಷಯ ಕೊಪ್ಪಡ ಬಂತಳು ಮದುವೆ ಆಗಿನಿ ಯಾರು ಪಪ್ಪ ಅದು ನನ್ನ ಅಕ್ಕೂರು ಮೂರು ಬಂದ ಪಾತ್ರನಾಗ ಅಧಿಕ ಪ್ರಸಂಗ ಬಂದಿರೋಚಿ ಪಪ್ಪಯ್ಯನ ಪಪ್ಪ ಬಾಸ್ ಮ್ಯಾನ್ ಮಾಸ್ಕರ್ ಬಂದು ಏನೆಲ್ಲ ಮಾಡೋಚಿ ಆರು ನಿನ್ನ ಅಮ್ಮೆದೆ ದಾದ ಮಗ ಈ ಜಾಗ ಉಂಟರ ಕಾರಣ ಆಯ್ದೆ ಆಯ್ ಮಕ್ಕಳ ವಾಸನೆ ಮೇಲೇನೆ ನಿನ್ನ ಈ ಮಲ್ಲತ್ತಿಗೆ ಕಾರಣವೇ ಅಮ್ಮ ಇದೆಲ್ಲ ಇಮೋಷನಲಿ ಅಮ್ಮ ಪಡಿದೆ ಈರಡ ಪಂಡಿನಿ ಆಪು ಜಿಡ ಪಲ್ಲೆ ಇನ್ನು ರಡ್ಡು ಜನಗ ಕೋರ್ಟಿಗೆ ಹೋದು ರಿಜಿಸ್ಟರ್ ಮಾಡಜಪ್ಪ ನಿನ್ನ ಇಷ್ಟ ನಿನ್ನ ಭವಿಷ್ಯನೇ ಮುಖ್ಯದ ಮಗ ನಿನ್ನ ಇಷ್ಟದ ಲೆಕ್ಕನೇ ಅವರು ಈ ಪಂಡಿ ಲೆಕ್ಕನೇ ಇವ್ರಿಗೇನು ದಾನಿ ಸಾಡಿ ಮೇಲೆ ಬರ್ತಾನೆ ದಾನಿ ಲೆಂಡು ಸಾಡಿ ಮೇಲೆ ಬರ್ತಾನೆ ಯಾನಂತೂ ಸರಿಯಾದ ಟೈಮ್ ಗೊಂಡೆ ಹೊರ ನಿನ್ನ ವಾಚು ಜಾಯ್ತಿಲ್ಲ ಏನ್ ತಾನೆ ಬೋರಿ ಬೈದಿನಿ ಅಭಿಷೇಕ್ ಅಮಿತ್ ಎಲ್ಲ ಬೈಚರೆ ಕಬಾಬ್ ಮೇ ಅಡ್ಡಿ ಕೊಡ್ತೀಯ ಓ ಅಂಚನೆ ಹಲೋ ಅದೇ ಕೆಲಸ ಉಂಟಿಗೆ ಬರ್ಪೂಜಿ ಬಂತೇನೆ ಯಾರಂತೂ ನಿನ್ನ ಪ್ಯಾರೆಂಟ ಮಾತೇನೋಡೆ ಪಟ್ಟದ ಬೈದಿ ಓ ಅದ್ಲ ಅರ್ಜೆಂಟೆ ಅರ್ಜೆಂಟ್ ಮಮ್ಮಿ ಲೆಪ್ಪು ಅಮ್ಮ ಓ ಅಮ್ಮ ರೋಹನ್ ಉಂದು ಎನ್ನ ಅಮ್ಮ ಅಮ್ಮ ಉಂದು ರೋಹನ್ ಎನ್ನ ಕಂಪನಿಯ ಬಾಸ್ ನಮಸ್ಕಾರ ಒಟ್ಟು ಎಂಚೋನಾಗಿ ಜ್ಞಾನ ಸೌಖ್ಯ ಮಗ ಈ ಎಂಚಲ್ಲ ಯಾಂದ ಸೌಖ್ಯ ಅಂಕಲ್ ದೂರ ಹೋಗ್ತೇನೆ ಆ ಬ್ಯಾಂಕ್ ಕೂತರು ಓಕೆ ಮುಂದೊಂದು ಏನು ಅವು ಅವು ಎನ್ನ ಅಜ್ಜೇರು ಓ ನಮಸ್ಕಾರ ಆಚಾರ್ಯ ನಮಸ್ಕಾರ ಈ ರೋಲ್ ಯಾರು ಹೆಚ್ಚ ಊರು ಡೆಪ್ಪುನು ಮಗ ಎನ್ನ ಪಲಿಮಾರ್ ಒಂಜಿ ಎಲ್ಲ ಊರು ಅಪಗ ಪಗ ಮುಂಬೈ ಬತ್ತು ಬೋದು ಉಪ್ಪುವೆ ಒಂಜೆನ್ನ ಪುಲ್ಯ ಒಂಜಿ ಮದ್ವೆ ಅಂಡ ಅವು ಊರುಡೆ ಕುಳ್ಳುನು ಈ ಮುಂಬೈ ನಂಗೆ ಬಚ್ಚಿ ವೆರಿ ಗುಡ್ ಅಲ್ಲೆಲ್ಲ ಮದ್ವಂಜಿ ಬೇಗ ಬರ್ತದೆ ಯಾನ್ನ ಬರ್ತದೆ ಓಕೆ ಆಂಟಿ ಅಜ್ಜ ಯಾನ್ನ ಪಿತಾಡುವೆ ನಿಕ್ಲೆ ಮಾತಾಡುದು ಮಸ್ತ್ ಖುಷಿ ಆಂಟಿ ಬಟ್ ಅಂಕಲ್ಗೆ ಮಿಠಾಯಿ ಆಯ್ತು ನೆಕ್ಸ್ಟ್ ಟೈಮ್ ಬರ್ತೆ ಓಕೆ ಸುದ್ದಿ ಒಂದು ಚೂರು ಬಾಜಿನಂಡ ಕಲ್ತುಕೋಲ ಮಗ ನೋ ಟ್ಯಾಂಕ್ಸ್ ಆಂಟಿ ನೆಕ್ಸ್ಟ್ ಟೈಮ್ ಒನ್ನಸ್ ಮಂತೊಂದು ಹೋಗ್ತೆ ರೋಹನ್ ಈ ಮದ್ವೆನ ವಿಷಯ ಬಂದಿದ್ದಾರ ದಾದ ವಿಷಯ ಯಾನ್ ದಾದ ಬಂದತ್ತೆ ರೋಹನ್ ನಮ್ಮ ಮದ್ವೆದ ವಿಷಯ ವಾಟ್ ಹೌದಾ ಯಾರು ಇನ್ನೊಂದು ದಾದ ಬಂದಿದೆ ಮಾತಾಡ್ತಾನೆ ರೋಹನ್ ಇರಕ್ಕೆ ನಾನು ಇದನ್ನ ಲವ್ ಮಾಡ್ತಂದಿಲ್ಲ ಇದನ್ನ ಮಕ್ಕಳು ಬಂದು
ಯಾವುದು ಬರುವುದಿಲ್ಲ ಸುದ್ದಿ ಯಾರಿಲ್ಲ ಆದಷ್ಟು ಯಾಪನ ಪೂರ್ತಿ ನೆಚ್ಚಿ ಕಮಾಲ್ ಸುದ್ದಿ ವೆಸ್ಟರ್ನ್ ನಾಯಕುಡು ಒಂದು ಪೂರ ಕಾಮನ್ ಡೇಟಿಂಗ್ ಪೋಯಿನ ಮಾತ ಕೊಂದುಲೆಗೆ ಯಾರು ಬಂದ ಅಣ್ಣ ಲೋಕದ ಆನೆಲೆಗೆ ಆನೆ ಒಂದೇ ತಿಕ್ಕಲ್ ಸ್ವಾಮಿ ಸುದ್ದಿ ಯಾರು ನನ್ನ ಮದ್ವೆ ಆಗಿಡಿ ಬೈದಿನಂತೆ 3 ವರ್ಷ ದುಡ್ಡು ಮುಂಬೈ ಯೂನಿವರ್ಸಿಟಿಗೂ ಟಾಪರ್ ಆಯ್ನ ಒಂದು ಸಾಮದ ಪನ್ನನ ಆ ವಾಕ್ಯ ನಂಬರ್ಗೆ ಚಿಕ್ಕದು ಪಾತ್ರದ ಪಕ್ಕ ಬಂದಿದೆ ಹೋಗಿದಷ್ಟು ತುಂಬಾ ಬಂದಿದೆ ನಾನು ಯಾಪದ ಎಂದಿದ್ದೀನಿ ಸುದ್ದಿ ಐ ಆಮ್ ಸಾರಿ ಬಾಯ್ ದಾಯ ಬಿಲಿಪುವ ಈ ಮೋಕೆ ಮಾಡ್ತೀನಿ ಹಾಲು ನೀನು ಗುರ್ದು ಪೋಯ ಬಂದು ಬಿಲಿಪುವನ ವಂಚನೆದೆ ಮಗ ನಮ್ಮ ಮೋಕೆ ಮಾಡ್ತೀನಿ ನಮ್ಮನ್ನು ಗುರ್ದು ಹೋದಾಗ ಬಸ್ತು ಬೇಜಾರಾಗ್ಬಿಡುದೇ ಮಗ ಬಸ್ತು ಬೇಜಾರಾಗ್ಬಿಡು ಅಮ್ಮ ಕರೆಂಟ್ ಬಿಡ್ತು ಮತ್ಕ್ಯಾರ ಹಾಕುಚಿ ಕೊಚ್ಚಿ ಮಗ ಪಪ್ಪ ಬರಲ್ಲ ಮಾತ ಸರಿ ಆಗುದು ಕೊಚ್ಚಿ ಮಗ ನಮ್ಮ ನಮ್ಮದಿನ ದೇವೇರುಲ್ಲೇ ಉಲ್ಪಡ ದಾದ ಬರೋದು ಗೊತ್ತಾಗುತ್ತ ದಾಯ ಇಂಚ ಬಂತೆ ನೈಟ್ ಡ್ಯೂಟಿ ಇತ್ತನ್ನ ನೀಡ ಈತ ವರ್ಷದ ಜಾಬಲ ಪನಂದು ಬಿಲ್ದೇನ ಕೈ ಕೊಂಚ ಫೋನ್ ಉಂಡತ್ತ ಐ ಪನರ ಪೂಜ ಅಲ್ಲ ಅರಿಸ ಬರ್ತೈತ ಅರಿಸ ಭಾಸ್ಕರ ತುಯಾರೆ ಅರಿಸ ಭಾಸ್ಕರ ಬೈದಿಗೆಯ ಭಾಸ್ಕರ ಬರಂದೆ 5 ದಿನ ನಿಕುಲು ಒಟ್ಟುಗುಪ್ಪರತ್ತ ಅಚ್ಚನಿக்கு ಗೊತ್ತುಪ್ಪ ಬಂದ ಕೇಂದ್ರ ನಾನು ಮಂಜು ರಜೆ ಮಾಡ್ತಿದ್ದೆ ಅಂತ ಹೆಂಗಿದ ವಿಷಯ ಗೊತ್ತಿತ್ತು ಅದು ಬರುವೆ ನಿಮ್ದ ಮನೆ ಇದ್ದಾನು ತಿಂಬೆ ತಾತ ಬರೋದು ಪಾಪ ಆ ಬಾಲಿಂದ ಏಕ ಮಂಡ್ಯ ವೆಚ್ಚ ಮತ್ತುಕೊಳ್ಳೋದುಂಡು ಅದು ದಾದನ ಒಂಜಿ ವಿಷಯಗಳಿಗೆ ತತ್ತು ಪಾತಿರಲ್ಲಪ್ಪ ಅದಕ್ಕೆ 3 ವರ್ಷ ಪಾತ್ರ ಅದನ್ನೇ ಬಿಡ್ತೀನ ಮಂಡಲ ಬಾಲೆ ನಿಮ್ಮ ಬೆಗಾಡಲು ಬುದ್ಧಿದ್ದೇನೆ ಬಿಡತ್ತ ದಾನ ಪಾತ್ರದಲ್ಲ ಬಾಬಣ್ಣ ಬಾಸ್ಕರೆ ತನ್ನ ಮಗನಿಗೆ ಸಲದು ಏತು ಬಂದ ಬರುತ್ತೆ ಏಪತ್ತ ಮಗನ ಬರುತ್ತೆ ಬಾಸ್ಕರೆ ಇದು ಮನೆಯಲ್ಲ ಕಾತೆ ಕೊರಗನ್ನುಲ್ಲೇ ಅಂದು ಮಾಮನ್ನ ಏಪತ್ತು ಉಂಡಲ ಮಗಲಿಗೆ ಅವು ಮಲ್ಕೊಡು ಉಂಡು ಮಲ್ಕೊಡು ಪನ್ನೋದಿಕ್ಕಿನಾರು ಇನಿ ಅದನ್ನ ಅವಸ್ಥೆ ತೂನಗ ಇಂಕು ಪಂಜಿಗೂ ಬಿಸತಿ ಪಾಡಿ ಲೆಕ್ಕ ಹಾಕುದು ಅಮ್ಮ ಇದಕ್ಕೆ ಮಾತ್ರ ಕಾರಣ ಯಾಕೆ ಬಂಗಾರ ಲೆಕ್ಕ ಇದ್ದೀರ ನಮ್ಮ ಅಪ್ಪನ ಮನಸ್ಸಿಗೆ ಅರ್ಥ ಮಾಡ್ತಾರಂತ ಅಣ್ಣ ಮನಸ್ಸಿಗೆ ಬೇರೆ ಕೊರಿಯುತ್ತೆ ತುಲಿಪೊಚ್ಚಿ ಮಗ ನನ್ನ ಗುರ್ತದ ಆಲ ಪ್ರಯೋಜನಜ್ಜಿ ದೇವೇ ಒಳ್ಳೆಯದು ಮತ್ತೆ तुम्ही दाय इच्छा म्हणते ಅಲ್ಲ ಒಂದು ಬಾಲ
ಬೇಕಲ್ಪ ಇನ್ನೊಂದು ಕೋಟಿ ಗಟ್ಟೆ ಕೊಂಜೊಕ್ಲೇನು ತೂದು ಅಮ್ಮಿ ಅಮ್ಮಿ ಪಂದು ಬರಂದಿದ್ದೆ ಯಾರು ನನ್ನ ಕೆಕ್ಕಿಂದು ಐಡಿ ಕಾರ್ಡ್ ತೂಯ ಐಟು ಮುಟ್ಟಾಯಿಗೆ ಸುತ್ತು ಐತೆ ಅಲ್ಲಿರೋ ತೊಂಬೈದ ಒಳ್ಳೆ ಮಗ ಭಾಸ್ಕರೇ ಅಲ್ಲ ಓಡಿ ಹೋಯ್ ಮುಂದೆ ಯಾರನ್ನ ತೊಂದ ಭಾಸ್ಕರ ಮುಂದೆ ಬಾಗಿಲು ಸಾಲದ ಅಂಗಡಿ ಹೋಗ್ತಾನೆ ಭಾಸ್ಕರ ಓದಂದೆ ಸಾಧನ ಮಗ ಭಾಸ್ಕರ ಸಾಧನ ಮಗ ಬಾಕಿರಿಯ ಪಪ್ಪ ಮಾತಿರ್ಲಿ ಪಪ್ಪ ಸಾಕಾಗಿದೆ ಯಾಕೆಂದು ಮಗನೇ ಅಮ್ಮಿ ಮಾತಿರ್ಲಿ ಪಪ್ಪ ಕಾದಾಡಿ ಮೂಲ ಹೋಗಿತ್ತಾರ ಹಿಂದಿನ ಅದನ್ನ ಮಕ್ಕಳು ಮಸ್ತು ಪಗಾರ ಮಗ ತಾಂಕು ಪಡಜ್ಜ ಎಂಕು ಥ್ಯಾಂಕ್ ಯು ದಾಯಗ ಅವೇ ನ ಕರ್ತವ್ಯ ಅವೇ ಜ್ಞಾನ ಬಂತೆ ಅಜ್ಜ ಎಂಕು ಅಮ್ಮ ಪಪ್ಪ ಇಜ್ಜೇರು ಜ್ಞಾನ ಅನಾಥಾಶ್ರಮದ ನಾನಂತೇನಲ್ಲ ನಿನ್ನ ಪಪ್ಪನೆ ತುಲೆ ಕಾಣ್ ಅದಕ್ಕೆ ನನ್ನ ಹೆಸರು ನೆಂಚಿನ ಜೋಕುಲು ಈ ಜಗತ್ತದ ಬೋರ್ಡ್ ಬಾಲೆ ಅಪ್ಪನ ಎತ್ತಿನ ಕಡೆಗೆ ಅಪ್ಪನ ನಮ್ಮ ಮೋತಿ ಬಾಧೆ ಬಂದು ತೆರುವುಜಿ ನಮ್ಮ ಯಾವ ಅಪ್ಪನ ಕಲೆಯವನ ಅದಕ್ಕೆ ನಿಜವಾಗಿ ಆಯ್ತಾ ಬೆಲೆ ಗೊತ್ತಾಗ್ತೀನಿ അതുപോലെ ನಿನ್ನ ನೆಂಚಿನ ಜೋಕುಲು ಇರೋದು ನನ್ನೆಲ್ಲ ಇಚ್ಚಿನ ಸಹಾಯ ಆಗೋದು ಮಸ್ತ್ ಎಟ್ಟ ಮಲ್ಪಡ ಬಾಲೆ ಆ ಮಗ ಆವಜ್ಜ ನಾನು ಭಾಸ್ಕರ ಮಾತೆ ಮಗ ದಾದಾ ನಿಕ್ಕು ದಾದ ನಿನ್ನ ಅವಸ್ಥೆ ಎಲ್ಲೇ ತಿಂಚಿ ಎನ್ನ ಮಗಳಿಗೆ ಬಿಟ್ಟನ ಪೂರ ಎತ್ತು ಗುರಿಯೇ ಅದನ್ನ ಆಶೆ ದಾದಾ ಪಂಡಿಕೆ ಎನಿಸಿ ಅಂಡ ಅಂಡ ಅಲ್ಲ ಅಲ್ಲ ಜೀವನಡು ಅದು ಸುರುಟು ಮೋಕೆ ಮಂತಿ ನಾನೇ ಅಲ್ಲಿಗೆ ಮದ್ಮೆ ಮಂತಿ ಕೊರಡು ಬಂದು ಆ ಆನನ ಇಲ್ಲದ ಪೋರೆ ಎನ್ನ ಮಗಳಿಗೆ ಮದ್ಮೆ ಆಗ ಪಡ್ತಿ ಆಯ್ತ ವಿನಂತಿ ಮಲ್ತೆ ಕಾಸದ ಅಹಂಕಾರಡು ಆಯ್ನ ಜನಕುಲಕ್ಕೆ ಆಪದ ಕಡ ಬಿಡಿಯರಿ ಅದನ್ನ ಕಾರು ಪತ್ತು ನಟ್ಟಿಯೇ ನಾನು ದಿನ ಆಯ ಉಪ್ಪೆ ಬಂದೆ ಆಯನ ಇಲ್ಲದಿದ್ರು ಕಾತು ಬಿಲ್ಲೆ ಪಪ್ಪ ಅದಲ್ಲ ದಾಲ ಪ್ರಯೋಜನ ಆಯ್ತು ಪಪ್ಪ ಈ ಕತ್ತು ಹಾಕಿರ ಬಂದೆ ದಾಲ ಬೇಜಾರಿಜಿ ಪಪ್ಪ ಅಂಡ ಅಂಡ ಎನ್ನ ಮಗನ ಮುಖ್ಯಮಂತ್ರಿ ನಾನೇ ಅಲ್ಲಿಗೆ ಮತ್ತೆ ಮತ್ತೆ ಬರಲಿ ಆಯ್ತು ಮಂತ್ರ ಒಂಜೇ ಒಂಜಿ ದುಃಖ ಪಪ್ಪ ಒಂಜೇ ಒಂಜಿ ದುಃಖ ಸಾದ ಮಗ ನಿನ್ನ ಮೋಕೆ ಮಗನ ಇಷ್ಟಪಡುದು ಏನೇನ ಕೈ ಬಿಡ್ತೀನಿ ಬರ್ತದಲ್ಲ ಈ ಅದಕ್ಕೆ ದಾದ ಬರುಂಡೆ ಅದು ಮಗಳಿಗೋಸ್ಕರ ಬಂದು ನನಲ್ಲ ಏಳು ದಿನ ಒಂದು ಬದುಕುವ ಚೂರು ಸಿಕ್ಕಸ್ಕರ ನನ್ನ ಬದುಕು ಪುಣ್ಯ ಅಮ್ಮ ಆನಿ ನಿನ್ನ ಮಗಳು ಅಲ್ಲ ಅಲ್ಲ ಅಮ್ಮಿ ಎಂದು ಏನೇಗಿಲ್ಲ ಬರೋಟಿ ಬಂದು ಆಂಡೈನಿ ಯಾರು ಈಗ ಬಂದೆ ಈಯನ ಮಗಿನ ಮಾಸ್ತರ ಈಯನ ನಾನು ಚೊಟ್ಟಾಡಲ್ಲ ಸಂತೋಷದ ಬದುಕೊಂಡಿದ್ದನಲ್ಲ ಅವ ಎನ್ನ ಮಗಳಿಗೋಸ್ಕರ ಪಪ್ಪ ಎನ್ನ ಮಗಳಿಗೋಸ್ಕರ ಇವೆಲ್ಲ ಯಾನು ಏಕೋಸ್ಕರ ಬದುಕುದನ ಯಾಪನೇ ಸಹಿತ ಮದುವೆ पप्पा
ವಾತ್ಸಲ್ಯ ಆರೈಕೆ ಇಚ್ಚಾಂಡ ನಾನು ಈತ ಮಲ್ಲ ಜನ ಸಾಧ್ಯನೇ ಇಚ್ಛ ಈತ ದಿನ ಏನೇ ಕಾಸರ ನನ್ನ ಜೀವನ ಪರ್ಯಂತ ಯಾಕೆ Thank you.